ನನ್ನ ಹತ್ರ ಒಂದು ಭಯ, ನನ್ನ ಹತ್ರ ನಿನ್ನೆ ನಾವು ಪ್ರೊಡ್ಯೂಸರ್ ಅಲ್ಲ ಸರ್, ಹೀಗೆ ಒಳ್ಳೆ ಕತೆ ಇದೆ, ಅದಕ್ಕೆ ನಾನು ಹೇಳಿದೆ ನೀನು ಸಿನಿಮಾ ಮಾಡ್ಲಿಕ್ಕೆ ಹೋಗಬೇಡ, ನನಗೆ ಬೇಡ, ನೀನು ಅದರ ಬದಲು ಅಷ್ಟೇ ಖರ್ಚು ಮಾಡಿ ಅಲ್ಲಿ ಹತ್ತಿರದ ದೈವಕ್ಕೊಂದು, ಆ ದೈವಕ್ಕೆ ಧರ್ಮ ಕೊಟ್ಟು ಒಂದು ಹೆಸರು ಪಟ್ಟಿದ್ರು ಹೇಗೆ ನೀವು ಅಂತ ಹೇಳಿದೆ. ಶಾಶ್ವತವಾಗಿ ಹೆಸರು ಇಳಿತದೆ, ಊರಿಗೊಂದು ಧರ್ಮ ಕೊಟ್ಟಾಗ ಆಗ್ತದೆ. ನೀನು ಸಿನಿಮಾ ಮಾಡೋ ಪ್ರಯತ್ನಕ್ಕೆ ಹೋಗಬೇಡ, ಪಂಜುರ್ಲಿಯ ಮಲ್ರಾಯನ್ ಅದು ಇಲ್ಲದೇ ಇರಲಿ ಅಂತ. ಆ ಥರ ಈಗ ವಿಷಯ ಇಲ್ಲಿ ಭಯ ಇರುವಂಥದ್ದು ಈಗ ಅಲ್ಲ, ಇನ್ನು ಮುಂದೆ ಈಗ ಇದರ ಹೆಸರಿನಲ್ಲಿ ಬರುವಂಥ ಬೇರೆ ಬೇರೆ ಈ ಚಿತ್ರಗಳು ಬಂದ್ರೆ ಇದನ್ನು ಸಹಿಸ್ಕೊಳ್ಳೋದು ಯಾರು, ನೋಡುದು ಯಾರು? ಈಗ ನೋಡಿ, ಇಲ್ಲಿ ಈ ಚಿತ್ರಕ್ಕೆ ಯಾವುದೇ ಆಕ್ಷೇಪ ಇಲ್ಲ. ರಿಷಬ್ ಶೆಟ್ಟಿ ಮೊನ್ನೆ ಹೇಳಿದ್ರು, ಆ ದೈವದ ಸ್ವರವನ್ನು ತೆಗಿಬೇಡಿ, ಬೇಕಾದ್ರೆ ಕನ್ನಡ ಉಪಯೋಗ ಮಾಡಿ. ಈಗ ಇಲ್ಲಿ ಆಗಿದೆ ಇರುವ ಸಮಸ್ಯೆ ಅದು. ಈಗ ಇಲ್ಲಿ ಆಗಿದೆ, ಇಲ್ಲಿ ಏನು ಗೊತ್ತುಂಟು ಅವರಿಗೆ, ಎಲ್ಲ ಕಡೆ ಅವರೊಂದು ಸಂಶೋಧನೆ ಮಾಡಿಕೊಂಡು ಚಿತ್ರ ಮಾಡಿದ್ದಾರೆ. ಏನೋ ಒಂದು ಕತೆ ಪುಸ್ತಕದಲ್ಲಿ ಪೆನ್ನಲ್ಲಿ ಬರೆದು ಚಿತ್ರ ಮಾಡಿರಲ್ಲ, ಅವರು ಸಂಶೋಧನೆ ಮಾಡಿ ಅದರಿಗೆ ಯಾರ್ಯಾರನ್ನು ಭೇಟಿ ಆಗಿದ್ದಾರೆ ಅವರನ್ನೆಲ್ಲ ಭೇಟಿ ಹಾಕೊಂಡು ಲೋಪ ಮಾಡಿದ್ದಾರೆ. ಈಗ ಇನ್ನು ಮುಂದೆ ಏನು ಗೊತ್ತು ನಿಮ್ಗೆ, ಇನ್ನು ಹಣ ಇರೋದು ಎಲ್ಲೋ ದೂರದವ್ರನವರು. ಚಿತ್ರದ ಈಗ ಬರುವಂಥದ್ದು ಬೆಂಗಳೂರಿನಲ್ಲಿ ಗೊತ್ತು, ಇಲ್ಲಿ ಯಾರೋ ಒಬ್ಬನನ್ನು ಬಂದು ಏನೇನೋ ಚಿತ್ರವನ್ನು ಮಾಂತ್ರಿಕವಾಗಿಯೋ ಬೇರೆ ಬೇರೆ ಇನ್ನು ಮುಂದೆ ಮಾತ್ರ ಇದನ್ನು ಇಡೀ ತುಳುವರು ನಾವು ಭಾರಿ ಅಲರ್ಟ್ ಆಗಬೇಕಾದ್ರೆ, ಇನ್ನೊಂದು ಬರುವಾಗ ನಾವು ಅದಕ್ಕೆ ಲೋಪ ಬಂದ್ರೆ ಒಂದೇ ದಿನ ನಿಲ್ಲಿಸುವಂತ ಕೆಲಸ, ಮತ್ತೆ ಅದಕ್ಕೆ ಲೋಪ ಬಂದ್ರೆ ಯಾರಿಗೆ ಆಗಲಿ ತುಳುವಿಗೆ ಸಂಬಂಧಪಟ್ಟ ಅಗತ್ಯದವರು ಯಾರಾದ್ರೆ ಅವರಿಗೆ ತೋರಿಸಿ ಅದನ್ನು ಸೆನ್ಸರ್ ಮಾಡುವಾಗ ಆಗಬೇಕು. ಮತ್ತೆ ಇನ್ನು ಯಾಕಂತ ಹೇಳಿದ್ರೆ, ಇನ್ನು ಇದನ್ನು ಮಾಯಾವಿಯಾಗಿ ತೋರಿಸಲಿಕ್ಕೆ ಪ್ರಯತ್ನ, ಇಲ್ಲಿ ಎಲ್ಲಿಯೂ ಮಾಯಾವಿಯಾಗಿ ತೋರಿಸಲಿಲ್ಲ. ದೈವವನ್ನು, ದೈವದ ಕಾರ್ಣಿಕವನ್ನ ಯಾವ ರೀತಿಯಲ್ಲಿ ಪಡಿಬೇಕು ಆ ರೀತಿ ಪಡ್ಕೊಂಡಿದ್ದಾರೆ. ದೈವವನ್ನ ಒಂದು ಮಾಯಾವಿಯಾಗಿ ಮಾಯಾಜಾಲದ ಮುಖಾಂತರ ದೈವವನ್ನು ತೋರಿಸಲಿಲ್ಲ. ಒಂದು ವೇಳೆ ದೈವ ಪವಾಡ ಮಾಡುತ್ತಿದ್ರೆ ಅಲ್ಲಿ ಆ ಹೊಡೆದಾಟಗಳ ಅವಶ್ಯಕತೆ ಇರಲಿಲ್ಲ ಆ ಕೊನೆಯ ದೃಶ್ಯದಲ್ಲಿ. ಯಾಕಂತ ಹೇಳಿದ್ರೆ ಗುಲಿಗನೆ ಎದ್ದು ಆತನನ್ನು ರಕ್ತಕಾರಿ, ಅಲ್ಲಿ ಏನು ಸಾಮಾನ್ಯ ಜನರೊಳಗೆ ಸಂಘರ್ಷ ಸ್ಟಾರ್ಟ್ ಆಯ್ತು, ಆತ ಬಂದ, ಬೆಂಕಿ ಇಟ್ಟ, ಹೊಡೆದಾಡ್ದ, ಕೊನೆಗೆ ಇವನು ಅಲ್ಲಿಯವರೆಗೆ ಮಾನವನಾಗಿಯೇ ಹೊಡೆದಾಡ್ದ. ಅಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಆಗ್ತಿದ್ರೆ ಒಬ್ಬ ಹೀಗೆ ಮಾಡುದು, ಅದರಲ್ಲಿ ಒಂದು ಶಕ್ತಿ ಹೋಗುದು, ಅವರನ್ನು ತುಂಡರಿಸುವುದು, ಅಲ್ಲಿ ನೋಡಿ ಈ ಮಾಯಾವಿಯಾಗಿ ನೋಡಿ ನಮ್ಗೆಲ್ಲ ಈ ದೈವಾರಾಧನೆ ಭಯ ಏನಂತ ಹೇಳಿದೆ, ಒಂದು ಬಂತು ದಂತಕತೆ ಅಂತ ಬರೆದ್ರು, ಅಲ್ಲಿಗೆ ನಿಲ್ಲಿಸಿ. ನಾನು ಈ ಪ್ರೊಡ್ಯೂಸರ್ ಆಗಿಯೂ ನಾನು ಎಲ್ರಿಗೆ ಹೇಳೋದು, ದಯವಿಟ್ಟು ಎಲ್ಲ ಬರ್ತಾರೆ, ನಮಗೆ ಒಳ್ಳೊಳ್ಳೆ ಕತೆ ಇದೆ, ತುಳುನಾಡಿನ ಯಾವ ಪ್ರೊಡ್ಯೂಸರ್ ಇದಕ್ಕೆ ಮಾನ್ಯತೆ ಕೊಡಬಾರ್ದು ಅಂತ ಹೇಳುವಂಥದ್ದು. ಯಾಕೆ ಗೊತ್ತಿಲ್ಲ ನಿಮ್ಗೆ, ಅದಿನ್ನು ಮಾಡಿದ್ರೆ ಈಗ 4-5 ವರ್ಷಕ್ಕೊಮ್ಮೆ ಯಾವುದೋ ಒಂದು ಗೆಲ್ತದೆ, ರಂಗಿತರಂಗ ಬಂದಿದೆ, ಅದರ ಮಧ್ಯದಲ್ಲಿ ದೈವದು ತುಂಬಾ ಬಂದಿದೆ, ಅದು ಹಾಗೆ ಹೋಗಿದೆ. ಹಾಗಾದ್ರೆ ಎಲ್ಲವೂ ಮಾಡಿಕೊಂಡು ಇಲ್ಲ ಮತ್ತೆ ಮತ್ತೆ ಬೇರೆ ಇನ್ನು ಯಾವ ರೀತಿಯಲ್ಲಿ, ಯಾಕಂದ್ರೆ ನಮ್ಗೆ ತುಳುನಾಡಿನವರಿಗೆ ಗೊತ್ತಿದೆ. ಈಗ ಅಮೆರಿಕವೋ ಆಸ್ಟ್ರೇಲಿಯಾವೋ ಎಲ್ಲಿಯೋ ಅವನಿಗೆ ಇದನ್ನೊಂದು ದೈವವನ್ನು ಇನ್ನೊಂದು ರೀತಿಯಲ್ಲಿ ಚಿತ್ರೀಕರಿಸಿದ್ರೆ ಅವನು ಇದೇ ಕಥೆಯನ್ನು ಇಟ್ಟುಕೊಂಡು ಅಲ್ಲಿಯ ಇದನ್ನು ಈ ವೇಷಭೂಷಣಗಳನ್ನು ಬೇರೆ ಚಿತ್ರದಲ್ಲಿ ಹಾಕಿದ್ರೆ ಇದನ್ನು ನೋಡಿ ಸಹಿಸುವುದು ಯಾರು? ಈಗ ನಾವು ನೋಡ್ತೇವಲ್ಲ, ಅಲ್ಲಿಯ ದೇವರನ್ನು ನಾವು ನಗ್ನವಾಗಿ ಚಿತ್ರೀಕರಿಸಿದ್ರು, ಮತ್ತೊಂದು ಮಾಡಿದ್ರು, ಹಾಗಾಗಿ ಇನ್ನು ಮುಂದೆ ಈಗ ಬಂದದ್ದನ್ನು ಸ್ವಾಗತಿಸೋಣ. ಒಳ್ಳೆಯ ಚಿತ್ರ ಮಾಡಿದ್ದಾರೆ, ಇನ್ನು ಮುಂದೆ ಮಾಡುವಾಗ ಮಾತ್ರ ಚಿತ್ರವನ್ನು ಸರಿಯಾಗಿ ರೀತಿಯಲ್ಲಿ ಮಾಡಬೇಕು. ಒಂದು ವೇಳೆ ಯಾರೇ ಥಿಯೇಟರಿಗೆ ಬಂದು ತಪ್ಪಿದ್ರೆ ಇಡೀ ತುಳುನಾಡಿನಾದ್ಯಂತ ಎಲ್ಲ ದೈವ ಭಕ್ತರು, ನಮ್ಮ ಎಲ್ಲರೂ ಸರ್ವ ಧರ್ಮೀಯರು ನಿಲ್ಲಿಸಿ ಒಂದೇ ದಿನದಲ್ಲಿ ಥಿಯೇಟರ್ ಹೋಗುವಾಗ 100% ಮಾಡಿದ್ರೆ ಮಾತ್ರ ಆಗ್ಬೋದು, ಇಲ್ಲದಿದ್ರೆ ಇದರ ಮಾನ್ಯತೆ ಹೋಗ್ತದೆ. ನಿಜ ಇಲ್ಲ ನಿಜವಾದ ಮಾತು ತಮ್ಮಣ್ಣ ಶೆಟ್ಟಿ ಅವರು. ಯಾಕಂದ್ರೆ ಇದರಲ್ಲಿ ಒಂದು ನೈಜತೆ ಇದೆ, ಇದರಲ್ಲಿ ಒಂದು ಪ್ರಾಮಾಣಿಕತೆ ಇದೆ. ಮಾಯಾವಿಯಾಗಿ ಚಿತ್ರೀಕರಿಸಲಿಲ್ಲ, ಎಲ್ಲಿಯೂ ಮಾಯಾವಿಯಾಗಿ ತನ್ನ ಮಾಯಾಜಾಲದಲ್ಲಿ ಆಗ್ತಿದ್ರೆ ಅವನಿಗೆ ಆ ಮರವನ್ನು ಬೀಳುವಾಗ ಹೀಗೆ ನಿಲ್ಲಿಸಬಹುದಿತ್ತು, ಇಲ್ಲದಿದ್ರೆ ಅವನಿಗೆ ಫಾರೆಸ್ಟ್ ಅವರಿಗೆ ಏನಾದ್ರೂ ಒಂದು ತಾಪತ್ರೆ ಆಗಿ ಸ್ಟ್ರೋಕ್ ಆಗಿ ಹೋಗ್ಬೋದಿತ್ತು. ಆದ್ರೆ ವೈರಿಯಾಗಿ ಕಂಡ್ರ ದೈವವು ಮತ್ತೆ ಕೊನೆಗೆ ತನ್ನ ಎದೆಯಲ್ಲಿ ತಿಂದು ಹೀಗೆ ಮಾಡಿ ಬಾಮಿತ್ತದು. ಇಲ್ಲಿ ಎಲ್ಲ ಅದು ಮಾಡಿದ್ದು ಜಗಳ ಮಾಡುವಾಗ ಹಾವಾಗಿ ಏನಾದ್ರೂ ಬಂದ ಬೆಂಕಿಯ ಗಾಳಿ ಏನೇನೋ ಮಾಡಬಹುದು. ತುಳುನಾಡಿನ ಕಥೆಗಳು ತುಂಬಾ ಇಲ್ಲಿ ತನಕ ಭಾವನೆ ಅಂತ ಹೇಳಿದ್ರೆ, ಮೊನ್ನೆ ನಾನು ಮಾತಾಡಿದೇವ್ರೆ, ಇದರಲ್ಲಿ ಯೂಟ್ಯೂಬ್ ಇದರಲ್ಲಿ ನನ್ನ ಟಾಕ್ ಇತ್ತಲ್ಲ, ಅದ್ರಲ್ಲಿ ಒಬ್ಬ ಕಮೆಂಟ್ ಒಬ್ರು ಮಾಡಿದ್ದಾರೆ, ಒಂದು ಬೊಂಡ ಕೊಡ್ಲಿಲ್ಲ ದೈವಕ್ಕೆ ಅಂತ. ಹೇಗೆ ದೈವಕ್ಕೆ ಬೊಂಡ ಕೊಡ್ಲಿಲ್ಲ, ನಿಜ ಕೊಡ್ಲಿಲ್ಲ ಅಲ್ಲ, ದೈವಕ್ಕೆ ಬೊಂಡ ಕೊಡ್ಲಿಲ್ಲ ಅಂತ ನನಗೆ ಕೇಳ್ತಾ ಇದ್ದಾರೆ. ನೋಡಿ, ಭಾವನೆ, ಆ ಭಾವನೆಗೆ ಸರಿಯಾಗಿ ಅವರು ಮಾಡಿದ್ದಾರೆ. ಆ ಭಾವನೆಗಳೇ ನನ್ನೊಳಗೆ ಕೆಲಸ ಮಾಡಿತ್ತು. ನಾನು ಯಾಕೆ ಥಿಯೇಟರ್ಗೆ ಮನೆಯಿಂದ ಎದ್ದು ಓಡಿ ಬಂದೆ? ಈಗ ನೋಡಿ, ಎಲ್ಲೋ ಕಡೆ ನಾವು ಯಾಕೆ ಇಲ್ಲಿ ಕೂತ್ಕೊಂಡು ಮಾತಾಡ್ತೇವೆ, ಯಾಕೆ ಬಂದ್ವಿ, ಇದರ ಪರಿಣಾಮ ನಮ್ಮ ರಂಗದಲ್ಲಿ ಬದಲಾವಣೆ ಆಗಿದೆ. ನಿಜ ಅದರಲ್ಲೂ ಕೂಡ ತಮ್ಗಳಿಗೆ ಒಂದು ಮುಂದಿನ ಒಂದು ಏನು ಭವಿಷ್ಯದ ಬಗ್ಗೆಯೂ ಕೂಡ, ಮುಂದಿನ ಒಂದು ದಿನಗಳ ಬಗ್ಗೆಯೂ ಕೂಡ ಸ್ವಲ್ಪ ಕಾಳಜಿ ಇದೆ, ಒಂದು ಭಯ ತುಂಬಾ ಇದೆ. ಈಗ ಇದು ಕಾರಣ ಏನಂದ್ರೆ, ಕಾಂತಾರ ಬಂದು ಹೋಯ್ತದಲ್ಲ, ಈಗ ನಮ್ಗೆಲ್ಲರಿಗೂ ನಾವು ಮಾತಾಡೋದಿದೆ, ಇನ್ನು ಮುಂದೆ ಹೇಗೆ
ಕೊರಗಜ್ಜನು ಯಾವ ರೀತಿಯಲ್ಲಿ ಬರ್ಬೋದು, ಮಂತ್ರಿಜವದ ಯಾವ ರೀತಿ ಬರ್ಬೋದು, ಮಲ್ಲರಾಯ ಎಲ್ಲರಿಗೊಂದು ಗ್ರಾಮ ದೈವ ಇದೆ, ಎಲ್ಲರಿಗೊಂದು ಕುಟುಂಬ ದೈವ ಇದೆ, ಎಲ್ಲರ ಹತ್ರ ಒಂದು ಹಣ ಇದ್ರೆ ಅವನಿಗೆ ಒಂದು 50-60 ಲಕ್ಷ ಇದ್ರೆ ಈಗ ಸಿನಿಮಾ ಆಗ್ತದೆ. ಸಿನಿಮಾ ಯಾವ ರೀತಿ ಇರ್ಬೋದು, ಅದಿನ್ನು ಯಾವ ರೀತಿ ಚಿತ್ರೀಕರಣ ಇರ್ಬೋದು ಸ್ವಾಮಿ ಇದರಲ್ಲಿ. ಅದಕ್ಕೆ ಆಯ್ಕೆ ಮಾಡಿದ ಕಲಾವಿದರನ್ನು ಸಮೇತ ಇದು ಎಲ್ಲಿ ನಾಟಕ ರಂಗದಲ್ಲಿ ಇದ್ದವರು ಬಾರಿ ಜಾಗ್ರತೆಯಲ್ಲಿ ಮಾಡಿ ನೋಡುವ ಕೂಡ ನಮ್ಮವರು ಗೊತ್ತಿದೆ, ಕೆಲವು ವಿಚಾರಗಳು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ, ಎಲ್ಲವನ್ನು ಮಾಡಿದ್ದಾರೆ. ಅಲ್ಲಿ ಏನ್ ತೊಂದರೆ ಇಲ್ಲ. ಬಟ್ ಇನ್ನು ನಮ್ಗೆ ಭಯ ಇರುವಂತದ್ದು ಅವರಿಗೆ ಯಶಸ್ಸಾಗ್ಲಿ, ಖುಷಿ ಆಯ್ತು. ಇನ್ನು ಮುಂದೆ ಯಾವ ರೀತಿ ನಾವು ಇದನ್ನೇ ಕೂತು ಆಲೋಚನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಆಗಿದೆ, ಈಗಾಗಲೇ ಸ್ಟಾರ್ಟ್ ಆಗಿದೆ. ಈಗ ಚಿತ್ರ ವಿಮರ್ಶಕರ ನಾವು ಇಷ್ಟೇ ಹೇಳುವಂತದ್ದು, ಎಲ್ಲರೂ ಇಡೀ ಅದಕ್ಕೆ ದೈವಾರಾಧನೆಗೆ ಸಂಬಂಧಿಸಿ ಇದೊಂದು ತಾಯಿ ಮಗುವಿನ ಒಕ್ಕಳ ಸಂಬಂಧ. ಈ ಮಣ್ಣಿನಲ್ಲಿ ನಾವು ಆರಾಧನೆ ಅದನ್ನೊಂದು ಬಾರಿ ಭಯಭಕ್ತಿಯಿಂದ ಕಾಣುವಂಥ ದೈವಾರಾಧನೆಯನ್ನ ಕರ್ನಾಟಕನಾದ್ಯಂತ ಅಲ್ಲ, ಯಾವುದೇ ಕಾರಣದಲ್ಲೂ ಪಂಜುರ್ಲಿಯನ್ನ, ಬೇರೆ ಬೇರೆ ದೈವಗಳನ್ನ, ಅದರ ಕಥೆಯನ್ನಾಗಲಿ ಸಂಧಿಪಾರ್ಧಾನಗಳನ್ನೇ ರೂಪವನ್ನಾಗಲಿ ಎಲ್ಲೂ ಕುರೂಪವ ಮಾಡದೆ ಸಿನಿಮಾದ ಮಾಧ್ಯಮದ ಅದೇ ರೀತಿಯಲ್ಲಿ ನೋಡಿಕೊಂಡು ಖಂಡಿತವಾಗಿಯೂ ನೀವು ಎಲ್ಲರನ್ನ ಅತಿಥಿಯನ್ನಾಗಿ ನಾವು ಇದನ್ನು ಈಗ, ಯಾಕಂದ್ರೆ ಈ ಮಾಧ್ಯಮ 1000 ಪುಟದ ಒಂದು ರಾಮಾಯಣ ಮಹಾಭಾರತವನ್ನು 2 ಗಂಟೆಯಲ್ಲಿ ತೋರಿಸುವುದೇ ಸಿನಿಮಾ. ಅದಕ್ಕೆ ಭಾವನಾತ್ಮಕ ಸಂಬಂಧ ಆದ ಸಿನಿಮಾ ಅಂತ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಅದಕ್ಕೋಸ್ಕರ ಎಲ್ರಿಗೂ ನಿಮ್ಮನ್ನು ನಮ್ಮ ಊರಲ್ಲಿ ಇಂಥ ಕೋಲ ನೇಮಗಳಾದಾಗ ಬಂದು ಅತಿಥಿಯಾಗಿ ಬಂದು ನಿಮ್ಮ ಯಥಾನುಶಕ್ತಿಯ ಕಾಣಿಕೆಗಳನ್ನು ಆ ಜಾಗದಲ್ಲಿ ಹಾಕಿ ಪ್ರಾರ್ಥಿಸಿ ಹೋಗಿ ನಿಮ್ಮನ್ನು ಅತಿಥಿಯಾಗಿ ನಾವೆಲ್ಲರೂ ತುಳುನಾಡಿನವರು, ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಅಲ್ಲ ಹೊರದೇಶದವರು ನಾವು ಸ್ವಾಗತಿಸ್ತೇವೆ. ಆದರೆ ಎಲ್ಲಿಯೂ ಪಂಜುರ್ಲಿಯನ್ನ ಯಾವುದೇ ದೈವಗಳನ್ನು ತುಳುನಾಡು ಬಿಟ್ಟು ನಿಮ್ಮ ಜಾಗದಲ್ಲಿ ತಂದು ವರಮಹಾಲಕ್ಷ್ಮಿಯ ದಿನ ಬೆಳ್ಳಿಯ ರೂಪವನ್ನು ಇಟ್ಟಾಗೆ ಪಂಜುರ್ಲಿಯ ಮುಖವನ್ನು ಬೇರೆ ಇಟ್ಟು ಆರಾಧಿಸಿ ಅದಕ್ಕೆ ಲೋಪ ಮಾಡಬೇಡಿ ಅಂತ ಕೇಳುವಂಥದ್ದು. ಯಾಕಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂಥ ಮಹತ್ವ, ರೀತಿ, ನೀತಿ ಇದೆ. ಪಂಜುರ್ಲಿ ಎಂಬುದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದಲ್ಲ, ಪ್ರತಿಯೊಂದು ಉಡುಪಿ ಕರ್ನಾಟಕದ ಒಂದೊಂದು ಗ್ರಾಮಕ್ಕೊಂದು ಪಂಜುರ್ಲಿ ಇದೆ, ಮನೆಗೊಂದು ಪಂಜುರ್ಲಿ ಇದೆ. ಹಾಗಾಗಿ ಎಲ್ಲರೂ ಇದಕ್ಕೆ ಬದ್ಧರು. ಅದಕ್ಕೆ ಮುಂದಿನ ಸಿನಿಮಾ ಮಾಡುವವರು ಸಮೇತ ಯಾರು ನಿರ್ದೇಶಕರಿರಲಿ, ನಿರ್ಮಾಪಕರಿರಲಿ ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿಕೊಂಡು ಇನ್ನೊಂದು ಚಿತ್ರ ದೈವಾರಾಧನೆಗೆ ಲೋಪ ಆಗದ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತೇಳಿ ಎಲ್ಲ ತುಳುನಾಡಿನ ಪರವಾಗಿ ನಾನು ಈ ವಿಷಯದಲ್ಲಿ ಮಾಧ್ಯಮದ ಮುಖಾಂತರ ಪ್ರಾರ್ಥನೆ. ಯಾಕೆಂತ ಹೇಳಿದ್ರೆ ಭಾರಿ ಸೂಕ್ಷ್ಮವಾಗಿದೆ. ಈಗ ಮನಸ್ಸುಗಳು ಎಲ್ಲ ಕಡೆ ಬೇರೆ ಬೇರೆ ರೀತಿಯಲ್ಲಿ ಗಲಾಟೆಗಳು, ಮನಸ್ಸುಗಳು, ಭಾವನೆಗಳು ಸಮಸ್ಯೆ ಆಗ್ತಾ ಇದೆ. ಇನ್ನು ಎಲ್ಲೋ ಒಂದು ಕಡೆ ಒಂದು ಹಂದಿಯ ರೂಪವನ್ನು ಮಾಡಿಕೊಂಡು ಯಾರ ಬಿಸಾಡೋದು, ಅದಕ್ಕೆ ಇನ್ನೊಂದು ವರ್ಣಕ್ಕೆ ಬಣ್ಣ ಕಟ್ಟೋದು, ಇದೆಲ್ಲ ಒಂದು ವರ್ಗಕ್ಕೆ ಸಮಸ್ಯೆ ಆಗಿದೆ. ದಯವಿಟ್ಟು ತುಳುನಾಡಿನ ಮಣ್ಣಿನಲ್ಲಿ ಇವತ್ತಿನವರೆಗೆ ತಾರಿಕಂಡೋಗು ಮೂಜಿಬುಲೆ ಎಂಬ ಒಂದು ಮಾತಿದೆ. ಆ ಮಾತಿನಂತೆ ಸಮಸ್ತರು ನಡ್ಕೊಂಡು ಇದನ್ನು ಯಾವುದೇ ರೀತಿ ರಾಜಕೀಯ ಲಾಭಕ್ಕೆ, ಎಡಪಂಥೀಯ ಚಿಂತನೆಯ ಲಾಭಕ್ಕೆ, ಧರ್ಮೀಯದ ವಿಚಾರದಲ್ಲಿ ಯಾರನ್ನು ದುರುಪಯೋಗ ಪಡದೆ ಆರಾಧನೆಯ ಸೊತ್ತನ್ನು ಆರಾಧಿಸುವ ರೀತಿಯಲ್ಲಿ ಪ್ರಾರ್ಥಿಸಿ ಬದುಕೋಣ ಅನ್ಬಿಟ್ಟು ಎಲ್ಲ ನನ್ನ ಒಂದು ವೈಯಕ್ತಿಕ ಭಾವನೆ. ಒಂದು ಥ್ಯಾಂಕ್ ಯು.